ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಆತ್ಮೀಯ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮ. ಈ ನಮ್ಮ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧಿಸಿದಂತಹ ಸಾಧಕರನ್ನು ಪರಿಚಯಿಸ್ತಾ ಇದ್ದೇವೆ. ಇಂದು ಕೂಡ ನಮ್ಮ ಜೊತೆಗಿದ್ದಾರೆ ಒಬ್ಬರು ವಿಶೇಷವಾದ ಅತಿಥಿ. ಒಬ್ಬ ಸಾಧಕ ಸಾಧನೆ ಮಾಡಬೇಕಾದ್ರೆ ಅವನ ಮನಸ್ಸಲ್ಲಿ ಭಾವನೆ ಇರಬೇಕು, ನಾನು ಯಾವುದಾದ್ರೂ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಂತ. ಇಲ್ಲದಿದ್ದರೆ ಯಾರನ್ನಾದ್ರೂ ವ್ಯಕ್ತಿಯನ್ನು ಪ್ರೇರಣೆಯಾಗಿ ತಗೊಂಡು ಸಾಧನೆ ಮಾಡಬೇಕು. ಇವತ್ತಿನ ಅತಿಥಿ ಈ ಮಾತಿಗೆ ಪ್ರೇರಣೆ ಆಗುವಂತೆ ಉದಾಹರಣೆ ಇದ್ದಾರೆ. ಇವರು ತಂದೆಯ ಪ್ರೇರಣೆಯೊಂದಿಗೆ ಯಕ್ಷಗಾನ ಕ್ಷೇತ್ರಕ್ಕೆ ಕಾಲಿಡ್ತಾರೆ, ವೇಷಧಾರಿ ಆಗ್ತಾರೆ, ಭಾಗವತಿಕೆಯಲ್ಲೂ ಕೂಡ ಇದ್ದಾರೆ, ಅದರಲ್ಲೂ ಸಾಧನೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ನಮಸ್ತೆ. ಈ ದಿನ ನಮ್ಮ ಜೊತೆಗೆ ಇರುವವರು ಶುಭಾಂಜನ ಡಿ ಭಟ್ ಅವರು. ಇವರು ಮೂಲತಃ ಬೆಳುವಾಯಿ ಅವರು. ಇವರು ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತಹ ಪ್ರತಿಭೆ, ಅದರ ಜೊತೆಗೆ ಭರತನಾಟ್ಯ ಆಗಿರಬಹುದು, ಸ್ಯಾಕ್ಸೋಫೋನ್ ವಾದನ ಮೂಲಕ ವಿಶೇಷವಾಗಿ ಸಾಧಿಸ್ತಿದ್ದಾರೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ಧನ್ಯವಾದ. ಬಾಲ್ಯದಲ್ಲಿ ಯಕ್ಷಗಾನದ ಮೇಲೆ ಆಸಕ್ತಿ, ಯಾಕಂದ್ರೆ ಮನೆಯಲ್ಲಿ ನಿತ್ಯ ಮೇಳದ ಆಗಿರಬಹುದು, ವಾದನದ ಶಬ್ದಗಳಿತ್ತು. ಆ ಒಂದು ಶಬ್ದದ ಮೂಲಕ ನಿಮ್ಗೆ ಒಂದು ಯಕ್ಷಗಾನ ರಂಗಭೂಮಿಗೆ ಬರ್ಲಿಕ್ಕೆ ಒಂದು ಪ್ರೇರಣೆ ಆಯ್ತಾ? ನಿಜ, ಖಂಡಿತ. ನಾನು ಸಣ್ಣ ವಯಸ್ಸಿನಿಂದಲೇ ನಮ್ಮ ಮನೆಯಲ್ಲಿ ಚೆಂಡೆ ಆಗಿರ್ಬೋದು ಅಥವಾ ವಿವಿಧ ಕಲಾವಿದರು ಬರುವಂಥದ್ದಾಗಿರ್ಬೋದು, ನನ್ನ ಅಪ್ಪ ಚೆಂಡೆ ಬಾರಿಸುವುದನ್ನು ನೋಡಿ ಆಗಿರ್ಬೋದು, ಹಲವಾರು ಯಕ್ಷಗಾನ ಪ್ರದರ್ಶನಗಳಿಗೆ ಹೋಗಿ ಅಲ್ಲಿ ಅದನ್ನು ಒಂದು ಎಂಜಾಯ್ ಮಾಡುವಂಥದ್ದಾಗಿರ್ಬೋದು, ಅದರಿಂದ ಎಲ್ಲ ನಾನು ಪ್ರೇರೇಪಿತಳಾಗಿ ನನಗೆ ಯಕ್ಷಗಾನ ಕಲಿಬೇಕು, ನಾಟ್ಯ ಮಾಡಬೇಕು ಅಂತ ನಾಟ್ಯದ ಮೂಲಕ ಯಕ್ಷಗಾನಕ್ಕೆ ಬಂದವಳು. ಕ್ರಮೇಣ ಯಕ್ಷಗಾನದಲ್ಲಿ ಪಾತ್ರವನ್ನು ಮಾಡ್ತಾ ಕೊನೆಗೆ ಒಂದು ದಿವಸ ನನ್ನಪ್ಪ ಒಬ್ಬರ ಭಾಗವತರ ಪದ್ಯವನ್ನು ಹಾಕಿ ಹೀಗೆ ಹಾಡು ಅಂತ ಹೇಳಿದರು. ನಾನು ತಕ್ಕ ಮಟ್ಟಿಗೆ ಪ್ರಯತ್ನ ಮಾಡಿ ಹಾಗೆ ಹಾಡಿದೆ. ಹಾಗೆ ನನ್ನಪ್ಪ ನಾನು ಭಾಗವತಿ ಕೂಡ ಮಾಡಬಹುದೇನೋ ಇವಳು ಅಂತ ಹೇಳಿ ನಮ್ಮ ಅಲಂಗಾರಲ್ಲಿ ಮಹಿಳಾ ಭಾಗವತರಾದ ಲೀಲಾವತಿ ಬೈಪಡಿತಾಯರು ಶಿಕ್ಷಣವನ್ನು ಕೊಡ್ತಾ ಇದ್ರು. ಭಾಗವತಿಗೆ ಅವರ ಗಂಡನು ಕೂಡ ಚೆಂಡೆ ಕಲ್ತದ್ದು ಭಾಗವತಿಕೆ ಅಲ್ಲ, ಮೊದಲಾಗಿ ಮಾಡಿದ್ದು ಯಕ್ಷಗಾನ ವೇಷವೇ. ನಂತರ ನನ್ನ ಅಪ್ಪ ಇವಳು ಭಾಗವತಿಗೆ ಮಾಡಬಹುದಾ ಏನೋ ಅಂತ ಹೇಳಿ ಲೀಲಾವತಿ ಬೈಪಡ್ತಾಯರ ಹತ್ರ ಕರ್ಕೊಂಡು ಹೋಗಿ ಮೊದಲಿಗೆ ನನ್ನ ಗುರುಗಳು ಆದ ಲೀಲಾವತಿ ಬೈಪಡ್ತಾಯರ ಹತ್ರ ಭಾಗವತಿಕೆಯನ್ನು ಕಲೀಲಿಕ್ಕೆ ಸೇರಿಸಿದ್ರು. ತದನಂತರ ಕ್ರಮೇಣವಾಗಿ ಉಪಾಧ್ಯಾಯರು ಅಂತ ಗೊತ್ತಿರ್ಬೋದು, ಹಿಮ್ಮೇಳನ ವಾದಕರು ಪದ್ಮನಾಭ ಉಪಾಧ್ಯಾಯರಂತ, ಅವರ ಹತ್ರ ನಾನು ತರಗತಿಯನ್ನು ಪಡೆದು ನಂತರ ಕೊನೆಯದಾಗಿ ರವಿಚಂದ್ರ ಕನ್ನಡಿಕಟ್ಟೆ ಅವರ ಹತ್ರ ಈಗ ಪ್ರಸ್ತುತ ಭಾಗವತಿಕೆಯನ್ನು ಕಲಿತಾ ಇದ್ದೇನೆ, ಅಭ್ಯಸಿಸ್ತಾ ಇದ್ದೇನೆ. ಓಕೆ. ಯಾವುದೇ ಕ್ಷೇತ್ರ ಆಗಲಿ, ಮನೆ ಅಂತ ಬಂದ ಕ್ಷಣ, ಒಂದು ಮಗು ಹುಟ್ಟಿದ ತಕ್ಷಣ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಆದರೆ ನಿಮ್ಮ ವಿಷಯದಲ್ಲಿ ಯಕ್ಷಗಾನದ ಮೊದಲ ಗುರು ನಿಮ್ಮ ತಂದೆ. ಹೌದು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ, ತಂದೆ ನನಗೆ ಹೆಜ್ಜೆ ಕಲಿಸಿದವರು ತಂದೆ. ಅದನ್ನು ತಿದ್ದಿದವರು ಹೀಗೆಲ್ಲ ಹಾಗೆಲ್ಲ ಹೀಗೆ ಅಂತ ಹೇಳಿದವರು ತಂದೆಯವರೇ. ಅರ್ಥಗಾರಿಕೆ ಇರ್ಬೋದು, ವೇಷಧಾರಿಕೆ ಇರ್ಬೋದು, ಅದ್ರ ಬಗ್ಗೆ ಮಾಹಿತಿ ಇರ್ಬೋದು, ಅಥವಾ ವಿವಿಧ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗಿ ಇವರು ಹೀಗೆ ಮಾಡ್ತಾರೆ ನೋಡು ಅಂತ ಹೇಳುವ ಪ್ರಸಂಗ ಕೂಡ ಅವರೇ ನನಗೆ ಹೇಳಿಕೊಟ್ಟದ್ದು. ಅದಕ್ಕೆ ಮೂಲ ನನಗೆ ಇನ್ನೂ ಉತ್ಸಾಹವನ್ನು ಕೊಟ್ಟು ನನ್ನನ್ನು ಎನ್ಕರೇಜ್ ಮಾಡ್ತಿದ್ದರು ನನ್ನ ತಾಯಿ. ಸೊ ತಂದೆ ತಾಯಿ ಇಬ್ಬರು ಕೂಡ ಹೌದು, ಇಬ್ಬರು ಕೂಡ ನನ್ನನ್ನು ಒಂದು ಕಲಾವಿದನನ್ನಾಗಿ ಮಾಡಲಿಕ್ಕೆ ತುಂಬ ಒಂದು ಶ್ರಮಿಸಿದವರು. ಮಕ್ಕಳ ಒಂದು ತಂಡದಲ್ಲಿ ಯಕ್ಷಗಾನ ಮಾಡ್ತಾ ಇದ್ರಿ, ಹವ್ಯಾಸಿ ಕಲಾವಿದರಾಗಿದ್ರಿ. ನಾನು ಕೂಡ ಭಾಗವತಿಕೆ ಮಾಡಬಹುದು ಅನ್ನೋ ಆಸಕ್ತಿ ನಿಮ್ಮ ಮನಸ್ಸಲ್ಲಿ ಬಂತ? ಅದರ ಬಗ್ಗೆ ಏನು ಹೇಳ್ತೀರಾ? ಅದೇ, ನಾನು ಮೊದಲಿಗೆ ವೇಷವನ್ನೇ ಮಾಡ್ತಿದ್ದವಳು. ಬಾಲ್ಯದಿಂದಲೇ ವೇಷಗಳನ್ನು ಮಾಡ್ತಾ, ದೇವೇಂದ್ರ ಬಲ ನನ್ನ ಮೊದಲ ವೇಷ, ಅದನ್ನು ಮಾಡ್ತಾ ನಂತರ ಮುಂದೆ ಕಲಿತಾ ಹೋದಾಗೆ ಹಲವಾರು ಪಾತ್ರಗಳನ್ನು ಮಾಡ್ತಾ ತಂಡಗಳಿಗೆ, ಮಕ್ಕಳ ಮೇಳಗಳಿಗೆ ಎಲ್ಲ ಹೋಗ್ತಾ ಇದ್ದೆ. ನನ್ನ ತಂದೆ ಕೂಡ ತರಗತಿ ಮಾಡ್ತಾರೆ, ಯಕ್ಷಗಾನ, ಚೆಂಡೆ ಮದ್ದಳೆ ಎಲ್ಲ ತರಗತಿ ಮಾಡ್ತಾರೆ.
ಸೊ ಆ ಮಕ್ಕಳ ಜೊತೆಗೆ ಮತ್ತು ನಮ್ಮದು ಬೇರೆ ಮಕ್ಕಳ ಮಹಿಳಾ ಟೀಮ್ ಕೂಡ ಇತ್ತು. ಅದರಲ್ಲಿ ಕೂಡ ಯಕ್ಷಗಾನ ಪಾತ್ರವನ್ನು ಮಾಡ್ತಾ 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 ಹೋದಾಗೆ ಮತ್ತೆ ಸ್ವಲ್ಪ ಭಾಗವತಿಗೆ ಕಡೆ ಗಮನ ಕೊಡಲಿಕ್ಕೆ ಶುರು ಮಾಡಿದೆ. ವೇಷ ಕೂಡ ಮಾಡ್ತೇನೆ, ಭಾಗವತಿಗೆ ಕೂಡ ಹೆಚ್ಚು ಗಮನ ಕೊಟ್ಟು ಈಗ ಅದೇ ಮಕ್ಕಳ ಮೇಳಕ್ಕೆ ಭಾಗವತಿಕೆಯನ್ನು ಮಾಡ್ತಾ ಇದ್ದೇನೆ. ವೇಷಧಾರಿಯಾಗಿ ಪಾತ್ರ ಮಾಡಿದ್ದೀರಿ ಅಂತ ಹೇಳಿದ್ರಿ, ಅದು ಕೂಡ ನಿಮ್ಮ ತಂದೆಯ ಒಂದು ತಂಡದಲ್ಲಿ ಅಂತ ಹೇಳಿದ್ರಿ. ತಂದೆ ಯಾವುದಾದ್ರೂ ಒಂದು ವಿಶೇಷವಾದ ಪಾತ್ರ ನಿಮಗೆ ಕೊಟ್ಟಿರಬಹುದು, ಯಾವ ಪಾತ್ರ ಕೊಟ್ಟಿದ್ದಾರೆ ಮೊದಲನೇದಾಗಿ ನಿಮಗೆ? ದೇವಿ ಮಹಾತ್ಮೆ ಎಲ್ಲರೂ ಕೇಳಿದ್ದಾರೆ. ದೇವಿ ಮಹಾತ್ಮೆಯ ದೇವಿಯಾಗಿ ಶಶಿಪ್ರಭಾ ಪರಿಣಯದ ಮಾರ್ತಾಂಡ ತೇಜ ಆಗಿರಬಹುದು, ಎಲ್ಲ ಹೀರೋ ಪಾರ್ಟ್. ಕಮಲಗಂಧಿನಿ ಅದು ಪಾತ್ರ, ಅಥವಾ ಹೀಗೆ ಹಲವಾರು ಪ್ರಸಂಗಗಳ ಹೀರೋ ಅಥವಾ ಹೀರೋಯಿನ್ ಪಾರ್ಟ್ ಆಗಿ ತಂದೆಯವರು ನನಗೆ ಕೊಡ್ತಾ ಇದ್ದರು. ಹಾಗೆ ನಾನು ಸಣ್ಣ ಸಣ್ಣ ವೇಷ ಕೂಡ ಮಾಡಿದ್ದೇನೆ. ಅದೇ ದೇವೇಂದ್ರ ಬಲ ಆಗಿರ್ಬೋದು ಅಥವಾ ಬೇಟೆಗಾರರ ಜೊತೆ ಹೋಗುವಂಥದ್ದಿರ್ಬೋದು. ಎಲ್ಲ ಪಾತ್ರವನ್ನು ನನಗೆ ಕೊಟ್ಟು ಇದು ಹಾಗೆಲ್ಲ ಹೀಗೆ ಅಂತ ಹೇಳಿದರು ನನ್ನ ತಂದೆ. ಹಾಗೆ ಎಲ್ಲ ಪಾತ್ರವನ್ನು ಮಾಡ್ತಾ ಎಲ್ಲ ಸಣ್ಣದಿಂದ ಹಿಡಿದು ದೊಡ್ಡ ಪಾತ್ರದವರೆಗೂ ಮಾಹಿತಿಯನ್ನು ಕೊಡ್ತಾ ಅದರ ಬಗ್ಗೆ ಹೇಳ್ತಾ ಇದ್ದವರು ನನ್ನ ತಂದೆಯ ಟೀಮ್. ಅದರಿಂದ ಹೋಗಿಯೇ ಗೊತ್ತಾದದ್ದು. ಯಕ್ಷಗಾನ ಕ್ಷೇತ್ರಕ್ಕೆ ಬಾಲ್ಯದಿಂದಲೇ ಬಂದಿದ್ದೀರಾ ಅಂತ ಮೊದಲನೇದಾಗಿ ನಾನು ಹೇಳಿಬಿಟ್ಟೆ. ಹೌದು. ಭಾಗವತಿಕೆ ಕಲಿತಾ ಇದ್ದೀರಾ? ಕಲ್ತಾಗಿದ? ಅದೇ, ನಾನು ವೇಷ ಮಾಡಲಿಕ್ಕೆ ಶುರು ಮಾಡಿದ್ದು ನನ್ನ 3ನೇ ತರಗತಿಯಿಂದ. ಹಾಗೆ ಮಾಡ್ತಾ ಮಾಡ್ತಾ ನನ್ನ ಸೆಕೆಂಡ್ PUC ಆಗುವಾಗ ಭಾಗವತಿಗೆ ಅತ್ತ ಗಮನ ಹರಿಸಿದೆ. ಹಾಗೆ ಅದನ್ನು ಕಲಿತಾ ಈಗ ಭಾಗವತಿಕೆಯನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ. ಹಾಗೆ ಪ್ರೋಗ್ರಾಮಿಗೆ ಕೂಡ ಹೋಗ್ತೇನೆ. ಪ್ರೋಗ್ರಾಮಿಗೆ ಹೋಗುದಂತ ಹೇಳ್ತೀರಾ, ಭಾಗವತಿಗೆ ಕಲಿಯುವುದಂದ್ರೆ ಸುಲಭದ ಮಾತಲ್ಲ. ಹೌದು. ಅದರ ಒಂದು ಹಿಂದಿನ ಶ್ರಮ ಯಾವ ರೀತಿ ಇರ್ತದೆ, ಅದರ ಬಗ್ಗೆ ಸ್ವಲ್ಪ ಹೇಳಿ. ಭಾಗವತಿಕೆ ಖಂಡಿತವಾಗಿಯೂ ಸುಲಭದ ಮಾತಲ್ಲ, ವಿಷಯವೂ ಅಲ್ಲ. ಅದನ್ನು ಅರ್ಥವಿಸಿಕೊಂಡು ಪ್ರಸಂಗದ ಬಗ್ಗೆ ಇರ್ಬೋದು, ಶ್ರುತಿ, ತಾಳ, ಲಯ ಎಲ್ಲವನ್ನು ಕೂಡ ಗಮನಿಸಿಕೊಂಡು ಅದರ ಜೊತೆಗೆ ಹಿಮ್ಮೇಳ, ನಾವು ಕಲಿಯುವವರಿಗೆ ಎಲ್ಲವನ್ನೂ ಗಮನಿಸಬೇಕಾಗ್ತದೆ. ಶ್ರುತಿ ಇರ್ಬೋದು ಅಥವಾ ನಮಗೆ ಹೇಗೆ ಕಲಿಸಿಕೊಟ್ಟಿದ್ದಾರೆ ಅಂತ ಮನನ ಮಾಡಿಕೊಂಡು ಅದನ್ನು ಹಾಗೇ ಹೇಳುವಂಥದ್ದು, ವೇಷಧಾರಿಗಳು ಹೇಗೆ ಮಾಡ್ತಾರೆ ಅಂತ ನೋಡಿಕೊಂಡು ಹಾಗೆ ಅದರ ಒಂದು ಎಲ್ಲ ಮರ್ಜಾಗಿ ಹೋಗುವಂಥದ್ದು ಎಲ್ಲವೂ ಭಾಗವತನ ಕೈಯಲ್ಲಿ ಇರುವುದರಿಂದ ಭಾಗವತಿಗೆ ಸುಲಭದ ಮಾತೇ ಅಲ್ಲ. ಯಕ್ಷಗಾನ ಕ್ಷೇತ್ರದಲ್ಲಿ ಬಹಳಷ್ಟು ವೇಷಧಾರಿಯಾಗಿ ಭಾಗವತರಾಗಿ ಸಾಧನೆ ಮಾಡಿದವರು ಬಹಳಷ್ಟು ಜನರನ್ನು ನೋಡಿದೆ. ಭಾಗವತಿಗೆ ಅಂದಾಕ್ಷಣ ನಮಗೆ ತಲೆಯಲ್ಲಿ ಬರುವುದು ಸಂಗೀತದ ಕ್ಷೇತ್ರವೇ. ಅದರಲ್ಲೂ ಕೂಡ ನೀವು ಭಾಗವತಿಗೆ ಬಗ್ಗೆ ಹೇಳಿದ್ರಿ, ಯಾವ ರೀತಿ ಕಲ್ತ್ರಿ, ಯಾರು ಕಲಿಸಿಕೊಟ್ರಂತ. ಸ್ಯಾಕ್ಸೋಫೋನ್ ಮೂಲಕ ತುಂಬಾ ಇಂಟ್ರೆಸ್ಟ್, ನಿಮಗೆ ಆಸಕ್ತಿ ಇದೆ, ಅದನ್ನು ಕೂಡ ಕಲ್ತಿದ್ದೀರಾ. ಹೇಗೆ ಒಂದು ಸ್ಯಾಕ್ಸೋಫೋನ್ ಮೇಲೆ ಆಸಕ್ತಿ ಬಂತು ನಿಮಗೆ? ಸಂಗೀತದ ಒಲವು ನನಗೆ ಸಣ್ಣದ್ರಿಂದಲೇ ಇತ್ತು. ಹಾಗಾಗಿ ನಾನೇ ಕಳೆದ 1-1.5 ವರ್ಷಗಳಿಂದ ಸ್ಯಾಕ್ಸೋಫೋನನ್ನು ಕೂಡ ಅಭ್ಯಾಸಿಸ್ತಾ ಇದ್ದೇನೆ. ಅಶ್ವತ್ಪುರದ ಉಮಾನಾಥ್ ದೇವಾಡಿಗ ಅಂತ ನನ್ನ ಗುರುಗಳು, ಅವರ ಬಳಿ ನಾನು ಸ್ಯಾಕ್ಸೋಫೋನ್ ಕಲಿತಾ ಇದ್ದೇನೆ. ಸಂಗೀತದ ಒಂದು ಸ್ವಲ್ಪ ಬೇಸಿಕ್ ನಾಲೆಜ್ ಇದ್ದದ್ರಿಂದ ಸ್ಯಾಕ್ಸೋಫೋನನ್ನು ಕೂಡ ಕಲೀಲಿಕ್ಕೆ ಸುಲಭವಾಯಿತು. ಓಕೆ, ಸಂಗೀತದ ಒಂದು ಸ್ವಲ್ಪ ವಿಚಾರಣೆ ಗೊತ್ತಿದ್ದ ಕಾರಣ ನಿಮಗೆ ಸ್ಯಾಕ್ಸೋಫೋನ್ ವಾದನ ಸ್ವಲ್ಪ ಸುಲಭ ಆಯಿತು. ಅದು ಯಾವ ತರಗತಿಯಲ್ಲಿರುವಾಗ ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ರಿ ಸ್ಯಾಕ್ಸೋಫೋನ್? ಇತ್ತೀಚೆಗೆ 1-1.5 ವರ್ಷಗಳಿಂದ ಸ್ಯಾಕ್ಸೋಫೋನ್ ಕಲಿತಾ ಇದ್ದೇನೆ. ಸ್ಯಾಕ್ಸೋಫೋನ್ ವಾದನ ಅಂದ ತಕ್ಷಣ ಯಾವುದಾದ್ರೂ ಒಂದು ಸಾಂಗನ್ನು ಮೊದಲನೇದಾಗಿ ಹಾಡನ್ನು ನೀವು ಸ್ಯಾಕ್ಸೋಫೋನ್ ಮೂಲಕ ನುಡಿಸಿರಬಹುದು. ಯಾವ ಮೊದಲ ಸಾಂಗ್ ನುಡಿಸಿದ್ರಿ? ಅದರ ಬಗ್ಗೆ ಮೊದಲಿಗೆ ನುಡಿಸೋದು ಎಲ್ಲರೂ ಗಣಪತಿಯ ಪದ್ಯವನ್ನೇ. ನಾನು ವಿನಾಯಕ ಅಂತ ಒಂದು ಸಾಂಗ್ ಇದೆ, ಆ ಸಾಂಗನ್ನು ಮೊದಲಿಗೆ ನುಡಿಸಿದ್ದು. ಸಂಗೀತ ಕ್ಷೇತ್ರ ಆಗಿರ್ಬೋದು, ನೀವು ಭಜನೆಯಲ್ಲೂ ಇದ್ದೀರಾ, ಭರತನಾಟ್ಯದಲ್ಲಿ ಆಸಕ್ತಿ, ಮುಂಚೆನೇ ಹೇಳಿದ್ದೇನೆ ಬಹುಮುಖ ಪ್ರತಿಭೆ ಅಂತ. ಭರತನಾಟ್ಯ ಕ್ಷೇತ್ರಕ್ಕೆ ಯಾವ ರೀತಿ ಒಲವು ಬಂತು?
ಈ ಯಕ್ಷಗಾನವೇ ಅದಕ್ಕೆ ಪ್ರೇರಣೆ ಆಯಿತಾ? ಅದರ ಬಗ್ಗೆ ಏನು ಹೇಳ್ತೀರಾ? ಯಕ್ಷಗಾನವೇ ಪ್ರೇರಣೆ ಆಯಿತು ಅಂತ ಹೇಳ್ಬೋದು. ಸಂಗೀತವನ್ನು ಅಭ್ಯಸಿಸ್ತಾ ಇರುವ ಸಮಯದಲ್ಲೇ ಭರತನಾಟ್ಯವನ್ನು ಕೂಡ ಅಭ್ಯಸಿಸುವ ಕಲಿಬೇಕು ಅನ್ನುವ ಒಂದು ಆಸಕ್ತಿ ಇತ್ತು. ಹಾಗಾಗಿ ಸಂಗೀತ ಭರತನಾಟ್ಯವನ್ನು ನನ್ನ ಬಾಲ್ಯದಿಂದಲೇ ಕಲಿತಾ ಇದ್ದೆ. ಅಂದರೆ ನಿಮ್ಮ ಎಷ್ಟನೇ ತರಗತಿಯಿಂದ ಭರತನಾಟ್ಯ ಆರಂಭಿಸಿದ್ರಿ? ನಿಮ್ಮ ಗುರುಗಳ ಬಗ್ಗೆ ಹೇಳಿ. ನಾನು 3ನೇ ತರಗತಿಯಿಂದ ಭರತನಾಟ್ಯವನ್ನು ಅಭ್ಯಸಿಸ್ತಿದ್ದೆ. ನನ್ನ ಗುರುಗಳು ಶಾರದಾ ಮಣಿಶೇಖರ್ ಅಂತ, ಮಂಗಳೂರು ಸನಾತನ ವಿದ್ಯಾಲಯ, ಅವರ ಬಳಿ ನಾನು ಅಭ್ಯಸಿಸ್ತಾ ಇದ್ದೆ. ಈಗ ಸೀನಿಯರ್ ಎಕ್ಸಾಮಿಗೆ ತಯಾರಾಗ್ತಾ ಇದ್ದೇನೆ. ಹೌದು, ಜೂನಿಯರ್ ಎಕ್ಸಾಮ್ ಆಗಿದೆ. ಹೌದು. ಓಕೆ. ನಿಮ್ಮ ಬಹುಮುಖ ಪ್ರತಿಭೆ ಅಂದಾಕ್ಷಣ ನಿಮ್ಮ ಹಿಂದಿನ ಅಂದರೆ ನಿಮ್ಮ ಕುಟುಂಬವಾಗಿ ನೋಡಿದರೆ ಎಲ್ಲರೂ ಕಲಾವಿದರಾಗಿರಬಹುದು. ನಿಮ್ಮ ತಾಯಿ ಅಂತೂ ಭಜನೆ ಮಾಡ್ತಾರೆ, ತಮ್ಮ ವೇಷಧಾರಿಯಾಗಿ ಪಾತ್ರಗಳನ್ನು ಮಾಡ್ತಾ ಇದ್ದಾರೆ, ತಂದೆಯೂ ಕೂಡ ಯಕ್ಷಗಾನ ಕ್ಷೇತ್ರದಲ್ಲಿ ಇದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನನ್ನ ತಂದೆಯವರು ಕೂಡ ಯಕ್ಷಗಾನದವರೇ. ಹಾಗಾಗಿ ಅದು ನನ್ನ ಅಪ್ಪನಿಗೆ ಬಂತು. ಅದನ್ನು ನೋಡಿ ನಾವೆಲ್ಲರೂ ಮಾಡುವುದನ್ನು ನೋಡಿ ನನ್ನ ತಮ್ಮನೂ ಕೂಡ ಅದರಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿದ್ದಾನೆ. ನನ್ನ ಅಮ್ಮನೂ ಕೂಡ ಭಜನೆಯಲ್ಲಿ ಹಾಗೆ ಯಕ್ಷಗಾನ ಸಣ್ಣ ಸಣ್ಣ ವೇಷಗಳನ್ನೆಲ್ಲ ಮಾಡ್ತಾರೆ. ನನ್ನ ತಮ್ಮನೂ ಕೂಡ ಮೃದಂಗವನ್ನು ಅಭ್ಯಸಿಸ್ತಾ ಇದ್ದೇನೆ. ಮನೆಯಲ್ಲಿ ಕಲೆಯ ವಾತಾವರಣ ಇದ್ದದ್ರಿಂದ ಅದೇ ಒಂದು ಸ್ಫೂರ್ತಿ ಆಯಿತು ನಮಗೆಲ್ಲರಿಗೂ. ಒಂದು ಕಲಾವಿದರಂದಾಕ್ಷಣ ಅವರ ಹಿಂದೆ ಬಹುತೇಕ ಜನರಿರ್ತಾರೆ. ಯಾಕಂದರೆ ನಮ್ಮಲ್ಲಿ ಯಾವುದೇ ಒಂದು ಸಾಧನೆ ಮಾಡೋದಾದರೆ ಅಂದರೆ ತಂದೆಯಿಂದಲೇ ವಾದ್ಯ ಬರಬೇಕಿಲ್ಲ, ಅಂದರೆ ಯಾವುದಾದ್ರೂ ವಾದನ ಕಲಿಯೋದಾದರೆ ಅವರಿಂದಲೇ ಬರಬೇಕಂತಿಲ್ಲ. ಬೇರೆಯವರನ್ನು ನೋಡಿ ನಾವು ಖುಷಿಪಟ್ಟು ಕಲಿತೇವೆ. ನೀವು ಕೂಡ ಕೆಲವೊಂದು ಕ್ಷೇತ್ರಗಳಿಗೆ ಪಟ್ಟು ಹೋದವರಿದ್ದೀರಾ. ಅಂದರೆ ಭರತನಾಟ್ಯ ಆಗಿರಬಹುದು, ಅದನ್ನೆಲ್ಲ ಗುರುತಿಸಿ ನೀವಾಗೆ ಆರಿಸಿಕೊಂಡಂತಹ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನೀವು ಇದ್ದೀರಾ, ಅದರಲ್ಲೂ ಕೂಡ ಸಾಧನೆ ಮಾಡಿದ್ದೀರಾ ಅಂದಾಕ್ಷಣ ನಿಮಗೊಂದು ಎಷ್ಟು ಖುಷಿ ಆಗ್ತದೆ? ನನ್ನ ಅಪ್ಪನಿಗೆ ಮೊದಲಿಗೆ ಸಂಗೀತ, ಭರತನಾಟ್ಯ, ಯಕ್ಷಗಾನ ಎಲ್ಲ ತುಂಬ ಆಸಕ್ತಿ ಇತ್ತು. ನನಗೆ ಅದನ್ನು ಮಕ್ಕಳಿಗೆ ಕಲಿಸಬೇಕು ಅಂತ ಇದ್ದದ್ರಿಂದ ನನ್ನನ್ನು ತರಗತಿಗೆ ಹಾಕಿದರು. ಅದನಂತರ ನನಗೆ ಅದನ್ನು ಕ್ಲಾಸಿಗೆ ಹೋಗಿ ಅಲ್ಲಿಯೇ ಪ್ರೇರೇಪಿತಳಾಗಿ ನನ್ನ ಗುರುಗಳಿರ್ಬೋದು, ಅವರ ಪ್ರೋಗ್ರಾಮ್ ಇರ್ಬೋದು, ಅದನ್ನು ನೋಡಿ ಇಂಪ್ರೆಸ್ ಆಗಿ ಕಲೆಯಲ್ಲಿ ಮುಂದುವರಿಬೇಕು, ನಾನು ಕೂಡ ಅವರ ಹಾಗೆ ಏನಾದರೂ ಒಂದು ಕಲಿಬೇಕು ಅಂತ ಒಂದು ಆಸಕ್ತಿ ಹೊಂದಿ ಎಲ್ಲ ಕ್ಷೇತ್ರಗಳಲ್ಲೂ ಕಲಿಬೇಕು ಅಂತ ಆಸಕ್ತಿ ಹೊಂದಿದ್ದೇನೆ. ನಿಮ್ಮನ್ನು ನೋಡಿದ ಕೂಡಲೇ ನನ್ನಲ್ಲೊಂದು ಕುತೂಹಲದ ಪ್ರಶ್ನೆ. ತಂದೆ ಮೊದಲ ಗುರು. ಯಕ್ಷಗಾನದಲ್ಲಿ ತಂದೆ ಒಂದು ಪಾಠ ಅಂದರೆ ನಿಮಗೆ ಹೇಳಿಕೊಡುವಾಗ ಅವರು ಗುರುಗಳಾಗಿ ಇರ್ತಿದ್ರ, ನಿಮ್ಮ ಜೊತೆಗೆ ತಂದೆಯಾಗಿ ಇರ್ತಿದ್ರ? ಇಲ್ಲ, ಗುರುಗಳಾಗಿಯೇ ಇರ್ತಿದ್ರು. ತಂದೆ ಸ್ಥಾನ, ಗುರುಗಳ ಸ್ಥಾನವೇ. ಎಲ್ಲಿ ಬೈಬೇಕಾ, ಎಲ್ಲಿ ತಿದ್ದಿ ತೀಳ್ಬೇಕಾ ಅಲ್ಲಿ ಆ ಗುರುಗಳ ಪಾತ್ರವನ್ನೇ ನಿರ್ವಹಿಸ್ತಿದ್ರು. ಎಲ್ಲಿಯೂ ಕೂಡ ವಿದ್ಯೆಗೆ ಏನು ಧಕ್ಕೆ ಬರಲಿಲ್ಲ. ಓಕೆ, ಗುರುಗಳ ಸ್ಥಾನವನ್ನು ವಹಿಸ್ಕೊಂಡು ಹೋದರು. ಇಷ್ಟೆಲ್ಲ ಸಾಧನೆ ಮಾಡಿದ ನೀವು ಅಂದರೆ ವಿದ್ಯಾಭ್ಯಾಸದಲ್ಲಿ BSc ಕಂಪ್ಲೀಟ್ ಮಾಡಿ D.Pharma ಕಲಿತಾ ಇದ್ದೀರಾ? ಹೌದು. ಮುಂದಿನ ಶಿಕ್ಷಣ ಏನು ಮಾಡ್ತಿದ್ದೀರಾ? ಅದೇ BSc ಆಯಿತು. ಆಳ್ವಾಸ್ ಕಾಲೇಜಲ್ಲಿ BSc ಮುಗಿಸಿ ಫಾರ್ಮಸಿಯನ್ನು ಕೂಡ ಕಂಪ್ಲೀಟ್ ಮಾಡಿದೆ. ಇನ್ನು ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡಿಬೇಕು ಅಂತ ಒಂದು ಆಸೆ ಇದೆ. MSc ಮಾಡಬೇಕು ಅಂತ ಆಸೆ. ಅಂದರೆ ಕಲೆಯಲ್ಲಿ ಬಹುತೇಕ ಕ್ಷೇತ್ರದಲ್ಲಿ ನೀವಿದ್ದೀರಾ. ಒಂದು ವಿದ್ಯಾಭ್ಯಾಸ ಅನ್ನೋದು ಮನುಷ್ಯನಿಗೆ ಮುಖ್ಯವಾದುದು. ಯಾಕಂದರೆ ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಯಿತು. ನೀವೊಂದು ಮಾತು ಹೇಳಿದ್ರಿ, ನನಗೆ BScಯಲ್ಲಿ ತುಂಬಾ ಕಷ್ಟ ಆಯಿತು ಎಜುಕೇಷನ್ ಮತ್ತು ಇದು ಅಂತ ಸಂಭಾಳಿಸಲಿಕ್ಕೆ. ಒಂಚೂರು ಹೇಳಿ, ಹೇಗೆ ಸಂಭಾಳಿಸಿದ್ದೀರಾ? ಕಷ್ಟ ಆದದ್ದು ಅಂತಂದರೆ ಕೊರೋನಾ ಬಂದದ್ರಿಂದ ಸ್ವಲ್ಪ ತರಗತಿಗಳೆಲ್ಲ ಆನ್ಲೈನ್ ಕ್ಲಾಸ್ ಆದದ್ರಿಂದ ಈಗ ನನಗೂ ಸಂಗೀತ ಇರ್ಬೋದು, ಭರತನಾಟ್ಯ ಇರ್ಬೋದು, ಅಥವಾ ವಾಯಲಿನ್, ಸ್ಯಾಕ್ಸೋಫೋನ್ ಏನೇ ಕಲಿಯೋದಾದರೂ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಈ ಕಡೆಯಿಂದ ಆನ್ಲೈನ್ ಕ್ಲಾಸ್ ಬೇರೆ ಆದದ್ರಿಂದ ಒಂದು ಸ್ವಲ್ಪ ಟಫ್ ಅಂತ ಆಯಿತು. ಬಿಟ್ಟರೆ ಮತ್ತು ಅದರ ಪಾಡಿಗೆ ಅದು, ಇದರ ಪಾಡಿಗೆ ಇದು ಆಗ್ತಾಯಿತ್ತು. ಓಕೆ, ನಿಮ್ಮ ಜೊತೆ ಮಾತನಾಡಲಿಕ್ಕೆ ಬಹಳಷ್ಟು ವಿಚಾರಗಳಿವೆ. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಳ್ಳುವಂತಹ ಸಮಯ ಬಂದಿದೆ. ಸರಿ. ನೋಡಿದಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆ ಅವರ ಅನುಭವಗಳನ್ನು ಹೇಳ್ತಾ ಇದ್ರು, ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಅವರ ಜೊತೆ ಮತ್ತಷ್ಟು ಮಾತನಾಡಲಿಕ್ಕಿದ್ರೆ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ.
ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮ ಜೊತೆಗಿದ್ದಾರೆ ಬಹುಮುಖ ಪ್ರತಿಭೆ ಶುಭಾಂಜನ ಡಿ ಭಟ್ ಅವರು. ಮತ್ತೊಮ್ಮೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ನೀವು ಹೇಳ್ತಾ ಇದ್ರಿ ಕೊರೋನಾ ಸಂದರ್ಭ ತುಂಬಾ ಕಷ್ಟ ಆಯಿತು ಅಂತ. ಕೊರೋನಾದ ನಂತರ ಬಹಳಷ್ಟು ವೇದಿಕೆಗಳು ಸಿಗಬಹುದು. ನಾವು ಯಾವುದೇ ಒಂದು ವಿಷಯಗಳನ್ನು ಕಲ್ತ್ರೆ ಅದಕ್ಕೆ ಅದ್ಭುತವಾದ ವೇದಿಕೆ ಸಿಗಬೇಕು. ನಿಮಗೆ ಸಿಕ್ಕಿದಂತಹ ಮೊದಲ ವೇದಿಕೆ ಆಗಿರಬಹುದು, ನೀವು ಇಷ್ಟಪಟ್ಟಂತಹ ವೇದಿಕೆ, ಅದರ ಬಗ್ಗೆ ಹೇಳಿ. ಮೊದಲ ವೇದಿಕೆ ಅಂದರೆ ನಾನು ಗಾನ ವೈಭವಕ್ಕೆ ಮೊದಲು ಕೂತದ್ದು. ಹಿರಿಯರಾದಂತಹ ಪದ್ಯಾಣ ಗಣಪತಿ ಭಟ್ ಹಾಗೆ ಮುಂತಾದವರೆಲ್ಲ ಇದ್ದರು. ತುಂಬ ಹೆದರಿಕೊಂಡಿದ್ದೆ, ಹೇಗೆ ಹಾಡ್ತೇನೆ ಏನೋ ಅಂತ. ನಂಗೆ ಗೊತ್ತಿಲ್ಲ ಹೇಗೆ ಹಾಡಿದ್ದೇನೆ ಅಂತ, ಆದರೂ ನನ್ನ ಪ್ರಯತ್ನಕ್ಕೆ ಹಾಡಿ ಬಂದಿದ್ದೇನೆ. ನಂತರ ಅನೇಕ ವೇದಿಕೆಗಳು, ತಾಳಮದ್ದಳೆ ಆಗಿರ್ಬೋದು, ಅದೇ ಮಕ್ಕಳ ಯಕ್ಷಗಾನ ಮೇಳ ಆಗಿರ್ಬೋದು, ಹಲವಾರು ಗಾನ ವೈಭವಗಳು ಆಗಿರ್ಬೋದು, ಹಾಡ್ತಾ 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 ಅಭ್ಯಸಿಸ್ತಾ ತರಗತಿಗಳನ್ನು ತಗೊಳ್ತಾ ಹಾಡ್ತಾ ಇದ್ದೇನೆ. ಆಳ್ವಾಸಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಮಟ್ಟದ ಜಾಂಬೂರಿ ಎನ್ನುವಂತಹ ಕಾರ್ಯಕ್ರಮದಲ್ಲಿ ಕೂಡ ನನ್ನ ತಂದೆಯ ಮೂಲಕ ಗಾನ ವೈಭವದಲ್ಲಿ ಕೂಡ ಭಾಗವಹಿಸಿದ್ದೇನೆ. ಅದು ಈ ವರ್ಷ ನಡೆದಂತಹ ಡೆಲ್ಲಿಯಲ್ಲಿ ನಡೆದಂತಹ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಡೆದಂತಹ ಭಾರತ್ ಪರ್ವ ಒಂದು ವಾರದ ಕಾರ್ಯಕ್ರಮ, ಅಲ್ಲಿ 2 ಶೋಗಳನ್ನು ನಾವು ನೀಡಿ ಬಂದಿದ್ದೇವೆ. ಡೆಲ್ಲಿಯ ರೆಡ್ ಫೋರ್ಟ್ನ ಎದುರು 2 ಶೋಗಳನ್ನು ನೀಡಿ ಬಂದಿದ್ದೇನೆ ನಮ್ಮ ತಂಡದ ಮೂಲಕ. ಹಾಗೆ ಹಲವಾರು ಗಾನ ವೈಭವ, ಯಕ್ಷಗಾನದಲ್ಲಿ, ತಾಳಮದ್ದಳೆಯಲ್ಲಿ ಎಲ್ಲ ಪ್ರೋಗ್ರಾಮನ್ನು ಕೊಡ್ತೇನೆ. ಒಂದು ಡೆಲ್ಲಿಗೆ ಹೋಗಿದ್ದೀರಂದರೆ ಒಂದು ಅಂತಾರಾಷ್ಟ್ರೀಯ ಮಟ್ಟ ಅಂದ ತಕ್ಷಣ ನಮ್ಮ ಮುಂದೆ ಬಹುತೇಕ ಹೆಸರಾಂತ ವ್ಯಕ್ತಿಗಳೇ ನಮ್ಮ ಜೊತೆಗಿರ್ತಾರೆ, ಅಂದರೆ ವ್ಯಕ್ತಿಗಳ ಮುಂದೆ ಮಾಡುವಂತಹದ್ದು. ನಿಮ್ಮ ಮುಂದೆ ಯಾರಾದರೂ ಹೆಸರು ಮಾಡಿದಂಥ ವ್ಯಕ್ತಿಗಳು ಯಾರಾದರೂ ಇದ್ದರು. ಇಂಡಿಯಾದ ಮಿನಿಸ್ಟರ್ಗಳು, ಹಲವಾರು ಮಿನಿಸ್ಟರ್ಗಳು, ಕ್ಯಾಬಿನೆಟ್ ಮೆಂಬರ್ಸ್ಗಳೆಲ್ಲ ಇದ್ದರು. ನಮ್ಮ ಇಡೀ ಭಾರತ, ಪಂಜಾಬ್ ಇರ್ಬೋದು, ಅಸ್ಸಾಂ ಇರ್ಬೋದು, ಕರ್ನಾಟಕ, ಹೀಗೆ ಹಲವಾರು ರಾಜ್ಯಗಳಿಂದ ಆಯ್ದುಕೊಂಡಂತಹ ಕಲಾವಿದರಿಗೆ ಅಲ್ಲಿ ಪ್ರದರ್ಶನಕ್ಕೆ ಅವಕಾಶವಿತ್ತು. ಕರ್ನಾಟಕದಿಂದ ನಾವು, ಯಕ್ಷಗಾನದಿಂದ ನಾವು ಹೋಗಿದ್ದೆವು. ಹಾಗೆ ಎಲ್ಲ ವಿವಿಧ ರೀತಿಯ ಪ್ರಕಾರಗಳು ಅಲ್ಲಿ ಇತ್ತು. ಯಕ್ಷಗಾನದಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ಅಲ್ಲಿ ನೀವು ಆರಿಸಿದ್ದು ಅಂತ ಹೇಳಿದ್ರಿ, ಆಯ್ಕೆಯ ಪ್ರಕ್ರಿಯೆ ಯಾವ ರೀತಿ ಇತ್ತು? ಆಯ್ಕೆಯನ್ನು ನಮ್ಮ ಬೆಂಗಳೂರಿನಲ್ಲಿ ಮಾಡಿದರು. ಹಲವಾರು ಯಕ್ಷಗಾನಗಳ ಟೀಮ್, ಡೊಳ್ಳು ಕುಣಿತಗಳ ಟೀಮ್, ಹಾಗೆ ನಮ್ಮ ಜಾನಪದವಾದಂತಹ ನಮ್ಮ ಕರ್ನಾಟಕದ ಜಾನಪದ ಕಲೆಗಳೆಲ್ಲ ಅಲ್ಲಿ ಅಪ್ಲಿಕೇಶನ್ ಹೋಗ್ತದೆ. ಅದರಲ್ಲಿ ಯಕ್ಷಗಾನದಲ್ಲಿ ನಮ್ಮ ಆಯ್ಕೆಯಾಗಿ ನಾವು ಈ ವರ್ಷ ಭಾರತ್ ಪರ್ವದಲ್ಲಿ ಪ್ರೋಗ್ರಾಮನ್ನು ಕೊಟ್ಟಿದ್ದೇವೆ. ಕಲಿಯುವಂತಹ ಸಂದರ್ಭದಲ್ಲಿ ಬಹಳಷ್ಟು ತಪ್ಪುಗಳಾಗಿರ್ತದೆ. ಆ ತಪ್ಪುಗಳಿಂದ ನಮ್ಮ ಮೇಲೆ ಸ್ವಲ್ಪ ನಂಬಿಕೆ ಬರೋದಿಲ್ಲ, ಯಾಕಂದರೆ ಇವಳು ಮಾಡ್ತಾಳಾ ಇಲ್ವಾ ಅನ್ನೋದೊಂದು ಬರ್ತದೆ. ಅಂತಹ ಒಂದು ಅಪನಂಬಿಕೆಯಿಂದ ನಂಬಿಕೆ ಬರುವ ಹಾಗೆ ಮಾಡಿದಂಥ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇದೆ, ಅದರ ಬಗ್ಗೆ ಏನು ಹೇಳ್ತೀರಾ? ಕಾನ್ಫಿಡೆನ್ಸನ್ನು ತುಂಬಿದಂಥವರು ನನ್ನ ಗುರುಗಳು. ಎಲ್ಲ ಫೀಲ್ಡಲ್ಲಿ ಗುರುಗಳ ಹೆಸರು ಹೇಳಿ. ಅದೇ ನನ್ನ ಪ್ರೀತಿಯಾದ ಒಂದು ಗುರುಗಳಂದರೆ ಕನ್ನಡಿಕಟ್ಟೆಯವರು. ಅವರು ತುಂಬ ಪ್ರೋತ್ಸಾಹ ತುಂಬ್ತಾರೆ. ಇಲ್ಲ ಹಾಗೆ ಅಲ್ಲ, ಹೀಗೆ ನಿನಗಾಗ್ತದೆ, ನೀನು ಮಾಡ್ತೀಯಾ ಅಂತ ಹೇಳಿ ನನ್ನನ್ನು ಅವರು ತಮಾಷೆಗೆ ಹೊಡೆದದ್ದು ಕೂಡ ಉಂಟು ನನಗೆ. ಅಂದರೆ ಅವರು ಅಷ್ಟು ಕಲಿ, ನಿಂಗೆ ಆಗ್ತದೆ ಅಂತ. ಅವ್ರು ನನ್ನನ್ನು ಬಾಲ್ಯದಿಂದಲೇ ನೋಡಿದಂಥವರು ಕೂಡ. ಹಾಗೆ ಅವ್ರು ನನ್ನನ್ನು ಒಂದು ಕಾನ್ಫಿಡೆನ್ಸ್ ತುಂಬಿದವರು, ಎನರ್ಜಿ ಬೂಸ್ಟರ್ ಅಂತವೇ ಹೇಳ್ಬೋದು ಅವರು. ಅಥವಾ ನನ್ನ ಸಂಗೀತ ಗುರುಗಳು ಇದ್ದಾರೆ, ಪದ್ಮಶ್ರೀ ಅಂತ, ಮೈಸೂರಿನವರು. ಅವರು ಕೂಡ ಹಾಗೆ, ನೀನು ಹಾಡ್ತಿ, ನಿನಗೆ ಆಗ್ತದೆ, ಸ್ವಲ್ಪ ಪ್ರಯತ್ನ ಬೇಕು ಯಾವುದಕ್ಕೂ, ನೀನು ಪ್ರಯತ್ನ ಮಾಡಿದರೆ ಆಗ್ತದೆ ಅಂತ ಹೇಳಿ ನನಗೆ ಆ ಜ್ಞಾನವನ್ನು ಕೊಟ್ಟವರು ಅವರು. ಅವರಿಂದಲೇ ನಾನು ಸ್ವಲ್ಪ ಈ ಮಟ್ಟಿಗೆ ಹಾಡ್ತೇನೆ ಅಂತ ಹೇಳಿದರೆ ಅವರ ಆಶೀರ್ವಾದವೇ ಹೌದು. ಓಕೆ, ಯಾವುದೇ ಕ್ಷೇತ್ರದಲ್ಲೇ ಆಗಬಹುದು, ನಾವು ಸಾಧನೆ ಮಾಡಬೇಕಾದ್ರೆ ಗುರಿ ಇರಬೇಕು, ಮುಂದೆ ಹಿಂದೆ ಗುರು ಇರಬೇಕಂತ ಹೇಳ್ತಾರೆ. ಅಂಥ ಮಾತಿಗೆ ನಿಮ್ಮ ಗುರುಗಳಿದ್ದಾರೆ. ನೀವೊಂದು ಮತ್ತೊಂದು ವಿಚಾರವನ್ನು ವ್ಯಕ್ತಪಡಿಸಿದರೆ, ನಾನು ಒಂದು ಕಾರ್ಯಕ್ರಮದಲ್ಲಿ ಹಾಡು ಹೇಳುವಾಗ ನನ್ನನ್ನೊಬ್ಬರು ಬೆನ್ನು ತಟ್ಟಿದ್ರು, ಅದನ್ನು ನಾನು ಮರೆಯುವುದಿಲ್ಲ ಅಂತ ಹೇಳಿದರೆ, ಅದ್ರ ಬಗ್ಗೆ ಹೇಳಿ. ಅದೇ, ನಾವು ಪ್ರಾಕ್ಟೀಸ್ ಮಾಡೋದಕ್ಕೂ ನಾವು ಒಂದು ಪ್ರೋಗ್ರಾಮಿಗೆ ಹೋಗೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಪ್ರಾಕ್ಟೀಸ್ ಮಾಡಿದಾಗೆ ಕೆಲವೊಮ್ಮೆ ಪ್ರೋಗ್ರಾಮಲ್ಲಿ ಬರೋದಿಲ್ಲ. ಮತ್ತು ನಾನು ಸ್ವಲ್ಪ ನರ್ವಸ್ ಆಗ್ತೇನೆ. ಅದು ಯಾಕೆಂದರೆ ನನ್ನ ಪಕ್ಕದಲ್ಲಿ ಕುಳಿತವರು
ಪದ್ಯಾಣ ಗಣಪತಿ ಭಟ್ ಅವರು ನನ್ನ ಗುರುಗಳ ಗುರುಗಳು ಕೂಡ ಹೌದು. ಸೊ ಅವರ ಮುಂದೆ ಹಾಡುವಾಗ ನನಗೆ ಒಂದು ಅಂಜಿಕೆ ಇತ್ತು, ಭಯ ಇತ್ತು, ಹೇಗೆ ಹಾಡ್ತೇನೋ ಏನೋ, ಇನ್ನು ರಾಗ ಎಲ್ಲಿ ತಪ್ತದೇನೋ, ಶ್ರುತಿ ಏನಾಗ್ತದೆ ಏನೋ, ತಾಳ ಇನ್ನು ಎಲ್ಲಿ ತಪ್ತದೋ ಅನ್ನುವಂತಹ ಒಂದು ಭಯ ಇತ್ತು. ಆ ಸಂದರ್ಭದಲ್ಲಿ ಆಗ್ತದೆ ಅಂತ ಒಂದು ಧೈರ್ಯದಿಂದ ಹಾಡಿದೆ. ಅವರಿಗೆ ತುಂಬ ಖುಷಿ ಆಯಿತು. ಅವರು ಬೆನ್ನು ತಟ್ಟಿ ಮತ್ತೆ ಹೇಳಿದರು, ಆಗ್ತದೆ ಮಗ, ನಿನಗೆ ಆಗ್ತದೆ, ಹಾಡ್ತೀಯಾ ನೀನು ಅಂತ ಹೇಳಿ ನನಗೆ ಪ್ರೋತ್ಸಾಹಿಸಿದವರು ಕೂಡ ಹೌದು. ಯಾವುದೇ ಒಬ್ಬ ಕಲಾವಿದನಿಗೆ ಪ್ರೋತ್ಸಾಹ ಅನ್ನೋದು ತುಂಬಾ ಮುಖ್ಯ ಆಗ್ತದೆ. ಹೌದು. ಸನ್ಮಾನಕ್ಕಿಂತ ಪ್ರೋತ್ಸಾಹ ಮುಖ್ಯ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ನಾವು ಯಾವುದಾದ್ರೂ ನಮ್ಮಲ್ಲಿ ಒಂದು ಇದು ಮಾಡಬಹುದು ಅನ್ನೋದು ಏನಾದರೂ ಇದ್ದರೆ ನಾವು ಯಾವುದಾದ್ರೂ ಒಂದು ಸ್ಪರ್ಧೆಗೆ ಹೋಗಬೇಕು. ಹೌದು. ಅಂತಹ ಸ್ಪರ್ಧೆಗಳಿಗೆ ನೀವು ಹೋಗಿದ್ರಾ? ಸ್ಪರ್ಧೆಗಳಿಗೆ ಹೋಗಿದ್ದೇನೆ. ಭಜನೆ ಸ್ಪರ್ಧೆಗಳಿರ್ಬೋದು ಅಥವಾ ಸಂಗೀತ ಸ್ಪರ್ಧೆಗಳು, ಶಾಲಾ ಮಟ್ಟದಲ್ಲಿ ಎಲ್ಲ ಪ್ರತಿಭಾ ಕಾರಂಜಿ ಅಂತ ಎಲ್ಲ ಹೋಗ್ತಿದ್ದೆ. ಭಾವಗೀತೆಯಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ಹೋಗಿದ್ದೆ. ಒಂದು ಪ್ರಶಸ್ತಿಗಿಂತ ಭಾಗವಹಿಸುವುದೇ ಒಂದು ಮುಖ್ಯ. ತುಂಬ ಅನುಭವಗಳಾಗ್ತದೆ. ಹೇಗೆ ಹಾಡ್ತಾರೆ ಉಳಿದವರು, ನಾನು ಏನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು, ಆ ಪದ್ಯವನ್ನು ನಾನು ಹೇಗೆ ಹಾಡ್ಬೋದು ಅಂತ ಎಲ್ಲ ಗೊತ್ತಾಗ್ತದೆ. ಹಾಗೆ ಭಜನೆ, ಸಂಗೀತ, ಹಾಗೆ ಯಕ್ಷಗಾನದಲ್ಲಿ ಕೂಡ ಸ್ಪರ್ಧೆ ಅಂತ ಬಂದಾಗ ಕಟೀಲಿನಲ್ಲಿ ಒಮ್ಮೆ ನಡೆದಿತ್ತು ಯಕ್ಷಗಾನ ಸ್ಪರ್ಧೆ ಮಕ್ಕಳದ್ದು. ಅಲ್ಲಿ ಕೂಡ ಭಾಗವಹಿಸಿದ್ದೇನೆ, ಪ್ರಶಸ್ತಿ ಕೂಡ ಬಂದಿದೆ. ಮತ್ತು ನಮ್ಮ ಭಾರತದಲ್ಲಿ CCRT ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಇದೆ, ಕಲಿಯುವಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು. ಹಾಗೆ ಯಕ್ಷಗಾನದ ಮೂಲಕ ನಾನು ಡೆಲ್ಲಿ ಸೆಂಟ್ರಲ್ ಗೌರ್ಮೆಂಟಿನ ಒಂದು ಅದರಲ್ಲಿ ಕೂಡ ಭಾಗವಹಿಸಿದ್ದೇನೆ. ನಾನು CCRT ಸ್ಕಾಲರ್ಶಿಪ್ ಪಡೆಯುವಂಥ ವಿದ್ಯಾರ್ಥಿ ಕೂಡ ಹೌದು. ಹಾಗಾಗಿ ಸಾಧಾರಣ ನನಗೆ ಆಗುವಂಥದ್ದು ಎಲ್ಲ ಸ್ಪರ್ಧೆಗಳಿಗೆ ಭಾಗವಹಿಸ್ತೇನೆ. ಇಷ್ಟೆಲ್ಲ ಸಾಧನೆ ಮಾಡಿದ ನೀವು, ಅಂದರೆ ಯಾವುದೇ ಆಗಲಿ ಪ್ರತಿಭೆ ಅನ್ನೋದು ಎಲ್ಲರಲ್ಲೂ ಇರ್ತದೆ. ಅದರಲ್ಲಿ ನಿಮ್ಮಲ್ಲಿ ಬಹಳಷ್ಟು ಪ್ರತಿಭೆಗಳಿದೆ. ಇದೆಲ್ಲ ಹೊರತುಪಡಿಸಿ ನೀವು ವೈಯಕ್ತಿಕವಾಗಿ ಯಾವ ರೀತಿ ಇರ್ತೀರಾ? ಮನೆಯಲ್ಲಿ ಆಗಿರ್ಬೋದು, ಹಾಬೀಸ್ ಏನು, ಅದರ ಬಗ್ಗೆ ಹೇಳಿ. ಹಾಬೀಸ್ ಕಲಿಯುವಂಥದ್ದು, ಮ್ಯೂಸಿಕ್ ಕೇಳೋದು ನನ್ನ ಫೇವ್ರೇಟ್ ಹಾಬಿ. ಮ್ಯೂಸಿಕ್ ಕೇಳೋದಿರ್ಬೋದು, ಯಾವುದಾದ್ರೂ ಒಂದು ವಿಮರ್ಶೆ ಮಾಡುವಂಥದ್ದಿರ್ಬೋದು, ಮತ್ತು ಗಾರ್ಡ್ನಿಂಗ್, ಅಡುಗೆ ಎಲ್ಲ ಇಂಥದ್ದು. ಹೌದು. ಹಾಡುಗಾರಿಕೆ ಹೇಳಿದಿರಿ, ಕಲಾವಿದರಂತ ಹೇಳಿದಿರಿ. ಇಷ್ಟೆಲ್ಲ ಹೇಳುವಾಗ ನಮ್ಮಲ್ಲಿ ಯಾರಾದರೂ ಒಬ್ಬರು ಇಷ್ಟದವ್ರು ಇರಬೇಕು, ಇವರಂದ್ರೆ ನನಗೆ ತುಂಬ ಇಷ್ಟ, ಈ ಹಾಡುಗಾರರು ನನಗೆ ಇಷ್ಟ, ಈ ಕಲಾವಿದರು ಇಷ್ಟ ಅನ್ನೋದಾದರೆ ಯಾರಿಷ್ಟ ನಿಮಗೆ? ಸಂಗೀತದಲ್ಲಿ ಬಂದರೆ SPB ಅವರು, ವಿಜಯ್ ಪ್ರಕಾಶ್ ಅವರು. ಮತ್ತು ಯಕ್ಷಗಾನದಲ್ಲಿ ಬಂದರೆ ನನ್ನ ಗುರುಗಳೇ ಕನ್ನಡಿಕಟ್ಟಿ ಅವರೇ ನನ್ನ ಬಹಳ ಫೇವ್ರೆಟ್. ಹಾಗೆಯೇ ನನ್ನ ಬಡಗಿನಲ್ಲಿ ನನ್ನ ಮಾವ ಕೂಡ ಇದ್ದಾರೆ, ಅಮ್ಮನ ಅಣ್ಣ. ಅವರು ಕೂಡ ಸಾಲಿಗ್ರಾಮ ಮೇಳದ ಭಾಗವತರು. ಅವರ ಪದ್ಯಗಳು ಅಂದರೂ ನನಗೆ ತುಂಬ ಇಷ್ಟ. ನೀವು ಯಾವ ತಿಟ್ಟುವಿನ ವೇಷವನ್ನು ಹಾಕ್ತಾ ಇದ್ದೀರಾ? ನಾನು ತೆಂಕುತಿಟ್ಟು. ಹೌದು. ಯಕ್ಷಗಾನ ಕಲಾವಿದರ ಬಗ್ಗೆ ಹೇಳ್ತಾ ಇದ್ದರೆ, ನಿಮಗೆ ಯಕ್ಷಗಾನದಲ್ಲಿ ಇನ್ನೂ ನಾನು ಈ ವೇಷವನ್ನು ಹಾಕಬೇಕು ಅನ್ನೋದಾದರೆ ಯಾವ ವೇಷವನ್ನು ಹಾಕಲಿಕ್ಕೆ ಇಷ್ಟಪಡ್ತೀರಾ? ಅದೇ, ನಾನು ದೇವಿಯ ಪಾತ್ರವನ್ನೇ ತುಂಬ ಇಷ್ಟಪಡ್ತೇನೆ. ನನಗೆ ತುಂಬ ಒಂದು ಇಷ್ಟವಾದಂಥ ಪಾತ್ರ ಅದು. ಹಾಗೆ ನಾನು ದೇವಿ ಪಾತ್ರ ಮತ್ತು ಪುಂಡು ವೇಷ ನನಗೆ ಇಷ್ಟ. ನನಗೆ ತುಂಬ ಇಷ್ಟವಾದದ್ದು ಪುಂಡು ವೇಷ. ಸೊ ಅದೆರಡು. ಇಷ್ಟೆಲ್ಲ ಸಾಧನೆ ಮಾಡಿದ ನೀವು ನಿಮ್ಮ ಬೆನ್ನ ಹಿಂದೆ ತುಂಬಾ ಜನ ಪ್ರಶಂಸೆ ಕೊಡಬೇಕು. ಅಂದರೆ ನಿಮಗೆ ಒಂದು ನೀನು ಈ ಕೆಪೇಬಲ್, ನೀನು ಮಾಡಬೇಕು ಅನ್ನೋ ಒಂದು ವ್ಯಕ್ತಿತ್ವಗಳಿರಬೇಕು. ಅಂತಹ ನಿಮಗೆ ಜನಗಳಿದ್ರೆ ಅವರ ಬಗ್ಗೆ ಏನು ಹೇಳ್ತೀರಾ? ಸಪೋರ್ಟ್ ಮಾಡಿದವರಂದರೆ ನನ್ನ ಅಪ್ಪ ಅಮ್ಮನೇ, ತಂದೆ ತಾಯಿಯೇ, ಮತ್ತು ಗುರುಗಳು, ಫ್ರೆಂಡ್ಸ್ ಕೂಡ ಹೌದು. ನನ್ನ ಟೀಚರ್ಸ್ ಕೂಡ ನನ್ನನ್ನು ಗುರುತಿಸಿ ಶಾಲೆಯ ಟೈಮಲ್ಲಿ ನನ್ನನ್ನು ಗುರುತಿಸಿ ಅವರು ವೇದಿಕೆಯನ್ನು ಅಲ್ಲಿಂದಲೇ ಕೊಟ್ಟದ್ರಿಂದ ನನಗೆ ಸ್ಟೇಜ್ ಫಿಯರ್ ಅನ್ನೋದು ಸ್ವಲ್ಪ ಕಡಿಮೆ ಆಯಿತು. ಇಷ್ಟೆಲ್ಲ ಸಾಧನೆ ಮಾಡಿದ ನೀವು ಇಲ್ಲಿವರೆಗೆ ಇಷ್ಟ ಆಯಿತು, ಮುಂದೇನು ಅಂದರೆ ನಿಮ್ಮ ಮುಂದಿನ ಕನಸೇನು ಒಂದು ಮನಸ್ಸಲ್ಲಿ ಬರ್ತದೆ. ನಮ್ಮ ಪ್ರಶ್ನೆ, ನಿಮ್ಮ ಮುಂದಿನ ಕನಸೇನು? ನಾನು ಕಲಿಯುವಂಥದ್ರಲ್ಲಿ ಪ್ರಬುದ್ಧತೆಯನ್ನು ಪಡಿಬೇಕು. ಆಗುವಷ್ಟು ನಾನು ಕಲಿಬೇಕು ನನ್ನ ಗುರುಗಳಿಂದ. ಅದನ್ನು ನನ್ನಿಂದ ಆಗುವಷ್ಟು ಬೇರೆಯವರಿಗೆ ಕಲಿಸಬೇಕು. ಕಲೆಯನ್ನು ಪ್ರಚಾರ ಎರಡೂ ಮಾಡಬೇಕು. ಕಲೆ ಬೆಳಗಬೇಕು ಅನ್ನುವುದೇ ನನ್ನ ಒಂದು ಆಸೆ. ಅದನ್ನು ನನ್ನಿಂದ ಎಷ್ಟು ಆಗ್ತದೆ ಅಷ್ಟು ಮಾಡುವಂಥದ್ದು ಒಂದು ಆಸೆ ನನ್ನ ಜೀವನದ್ದು.
ಓಕೆ, ನಿಮ್ಮ ಜೊತೆ ಮಾತನಾಡಿ ತುಂಬಾ ಖುಷಿ ಆಯಿತು. ಕೊನೆಯದಾಗಿ ಹೇಳಬೇಕಾದ್ರೆ ನಾವು ಯಾವುದೇ ವ್ಯಕ್ತಿ ಒಂದು ಈ ಎತ್ತರ ಸ್ಥಾನಕ್ಕೆ ಹೋಗಬೇಕಾದ್ರೆ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಮಾತುಗಳನ್ನು ಕೇಳಿ ನಾವು ಮುಂದೆ ಬರಬೇಕು. ಅಂಥವರಿಗೆ ನೀವು ಕೊನೆಯದಾಗಿ ಥ್ಯಾಂಕ್ಸ್ ಹೇಳಬೇಕು. ಯಾರಿಗೆಲ್ಲ ಹೇಳ್ತೀರಿ ಹೇಳಿ. ನನ್ನ ತಂದೆ ತಾಯಿಗೆ ಇರ್ಬೋದು, ನನ್ನ ಗುರುಗಳಿಗೆ, ನನ್ನ ಟೀಚರ್ಸಿಗೆ, ಫ್ರೆಂಡ್ಸಿಗೆ, ನನ್ನನ್ನು ಸಹಿಸಿಕೊಳ್ಳುವ ನನ್ನ ತಮ್ಮನಿಗೆ, ಎಲ್ಲರಿಗೂ, ಗುರು ಹಿರಿಯರಿಗೆ, ನನಗೆ ಹೀಗೆಲ್ಲ ಹಾಗೆ ಅಂತ ತೋರಿಸಿದಂಥ ಎಲ್ಲ ಗುರು ಹಿರಿಯರಿಗೆ, ಸ್ನೇಹಿತರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಓಕೆ, ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಮಾತನಾಡಿ. ಬಹಳಷ್ಟು ಮೃದು ಮಾತಿನಿಂದ ನಮ್ಮ ಜೊತೆ ಮಾತನಾಡಿದ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬಾ ಥ್ಯಾಂಕ್ಸ್. ಮುಂದೆ ಏನೆಲ್ಲ ಕನಸು ಪಟ್ರಿ ಅದು ನನಸಾಗಲಿ ಅಂತ ವೀಕ್ಷಕರ ಕಡೆಯಿಂದ ಆಶಿಸ್ತೇನೆ. ಧನ್ಯವಾದ. ಆತ್ಮೀಯ ವೀಕ್ಷಕರೇ, ನೋಡಿದ್ರಲ್ವ ಈ ವಾರದ ನಮ್ಮೂರಿನ ಜಾಣೆಯ ಅತಿಥಿ ಶುಭಾಂಜನ ಡಿ ಭಟ್ ಅವರು ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹೇಳ್ತಾ ಹೋದರು, ಬಹಳಷ್ಟು ಮೃದು ಮಾತಿನಿಂದ ಅಂತ ಹೇಳ್ತಾ ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆ ನಾನು ಕೃತಿ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ.